ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬಳಿಯ ಸಾರಥಿ ಭವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಾಲೂಕು ಸರ್ಕಾರಿ ವಾಹನ ಚಾಲಕರ ಸಂಘದ ಆಶ್ರಯದಲ್ಲಿ ತಾಲೂಕು ಸರ್ಕಾರಿ ವಾಹನ ಚಾಲಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಇತ್ತೀಚೆಗೆ ನಿವೃತ್ತರಾದ ಪುತ್ತೂರು ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ವಾಹನ ಚಾಲಕರಾದ ಸೀತಾರಾಮ್ ಸಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನಿವೃತ್ತ ರಾಜ್ಯ ಸಾರಿಗೆ ವ್ಯವಸ್ಥಾಪಕರಾದ ಕೆಎಂ ಭಟ್ ಅವರಿಗೆ ಬೀಳ್ಕೊಡುಗೆ ಸನ್ಮಾನ ಕಾರ್ಯಕ್ರಮವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಜರುಗಿತು. ಪುತ್ತೂರು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಆಶಾ ಜ್ಯೋತಿಯವರು ಬೀಳ್ಕೊಡುಗೆ ಸನ್ಮಾನಿತರನ್ನ ಸನ್ಮಾನಿಸಿ ಮಾತನಾಡಿ, ತಾನು ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿಯಾಗಿ ಬಂದ ಬಳಿಕವೇ ಕೆಎಂ ಭಟ್ ರವರ ಪರಿಚಯವಾಗಿತ್ತು. ಸರ್ಕಾರಿ ಆಸ್ಪತ್ರೆಯಿಂದ ನಡೆಯುವ ಶಿಬಿರಗಳು, ಆಂಬ್ಯುಲೆನ್ಸ್ ಹಾಗೂ ಸರ್ಕಾರಿ ವಾಹನಗಳ ದಾಖಲೆಗಳ ಬಗ್ಗೆ ನೆನಪು ಮಾಡಿದಾಗ ತಟ್ಟನೆ ಕೆಎಂ ಭಟ್ ರವರ ನೆನಪು ಬರುತ್ತಿದೆ. ಅಷ್ಟೊಂದು ವೃತ್ತಿಬದ್ಧತೆ ಕೆಎಂ ಭಟ್ ರವರದ್ದು. ಸೀತಾರಾಮ್ ರವರು ತಾನು ಕಲಿಯದಿದ್ರೂ ತನ್ನ ಮಕ್ಕಳಿಗೆ ಸೂಕ್ತ ವಿದ್ಯಾಭ್ಯಾಸವನ್ನ ನೀಡಿ ಅವರುಗಳು ಇಂಜಿನಿಯರ್ ಆಗಲು ಕಾರಣ ವೃತ್ತಿ ಸಂದರ್ಭದಲ್ಲಿನ ಅವರ ಪ್ರಾಮಾಣಿಕತೆಯ ಸೇವೆಯಾಗಿದೆ ಎಂದು ಹೇಳಿದ್ರು. ಯಾವುದೇ ಒಂದು ವೆಹಿಕಲ್ ನ ಬಗ್ಗೆ ಎಂತದೇ ಸಮಸ್ಯೆ ಇದ್ರೂ ಫಸ್ಟ್ ಕಾಲ್ ಅವರಿಗೆ ಹೋಗ್ತಿತ್ತು. ಪ್ರತಿ ಸಲ ಅಟೆಂಡ್ ಮಾಡಿ ಅಷ್ಟೊಂದು ಒಳ್ಳೆಯ ಸೊಲ್ಯೂಷನ್ ಅವ್ರು ಕೊಡ್ತಿದ್ರು. ಯಾವುದೇ ರೀತಿಯ ಪಬ್ಲಿಕ್ಗೆ ಆಗ್ಲಿ ನಮ್ಗೆ ಆಗ್ಲಿ ತೊಂದರೆ ಆಗದ ಹಾಗೆ ಒಂದು ಸೊಲ್ಯೂಷನ್ ಅವರ ಬಳಿ ಇರ್ತಿತ್ತು. ನಂತರ ಕೊನೆಗೆ ಅವರು ರಿಟೈರ್ಡ್ ಆದ್ದು ನಂಗೆ ಗೊತ್ತಿರಲಿಲ್ಲ. ನಾನು ನಂತರ ಸಹ ಒಂದು ತಿಂಗಳು ಅವರಿಗೆ ಕಾಲ್ ಮಾಡ್ತಾ ಇದ್ದೆ, ಅವ್ರು ಹೇಳಲೂ ಇಲ್ಲ. ಅವ್ರು ರೆಸ್ಪಾಂಡ್ ಮಾಡ್ತಿದ್ರು, ಆನ್ಸರ್ ಮಾಡ್ತಿದ್ರು. ಅಂದ್ರೆ ನನಗೆ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ ಅವರಲ್ಲಿ. ಬಟ್ ಹೀಗೆ ಚಾರ್ಜ್ ಅಡ್ಮಿನಿಸ್ಟ್ರೇಷನ್ ಚಾರ್ಜ್ ತಗೊಂಡ ಮೇಲೆ ಅವರದ್ದು ಕಾಂಟ್ಯಾಕ್ಟ್ ಆದದ್ದು. ಬಟ್ ತುಂಬಾ ಎಲ್ಲ ಈಗ ಹೇಳಿದ್ರು, ಅಶೋಕ್ ಸರ್ ಎಲ್ಲ ಹೇಳಿದ್ರು ಅವರಿಗೆ ತುಂಬಾ ಕಾಂಟ್ಯಾಕ್ಟ್ ಇದ್ದವರು, ಎಷ್ಟು ಸಿಂಪಲ್ ಮನುಷ್ಯ ಎಂದು. ನಾನು 3 ವರ್ಷದಲ್ಲಿ ಅವರಲ್ಲಿ ಮಾತನಾಡಿ ಅರ್ಥಕೊಂಡಿದ್ದೇನೆ. ನಮ್ಮ ಯಾವುದೇ ಪ್ರಾಬ್ಲಮ್ ಇದ್ರೂ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ರಂದ್ರೆ ನಮ್ಗೆ ಅವರಲ್ಲಿ ಹೇಳಿಬಿಟ್ರೆ ಮತ್ತೆ ತಲೆಬಿಸಿ ಇಲ್ಲ ಅದರ ವಿಷಯದ ಬಗ್ಗೆ. ವೆಹಿಕಲ್ ಯಾವುದೇ ಕ್ಯಾಂಪ್ ಇದ್ದಿರಲಿ ಅಥವಾ ನಮ್ಮ ಆಂಬ್ಯುಲೆನ್ಸ್ ಏನಾದರೂ ಪ್ರಾಬ್ಲಮ್ ಆಯಿತು, ನಮ್ಮ ಆಂಬ್ಯುಲೆನ್ಸ್ ಇನ್ಶೂರೆನ್ಸಸ್ ಇದು ಪ್ರಾಬ್ಲಮ್ ಆಯಿತು, ಏನಿದ್ರು ಫಸ್ಟಿಗೆ ನೆನಪು ಬರ್ತಿದ್ದದ್ದು ಭಟ್ರದ್ದು, ಅವರ ನಂಬರ್, ಅವರಿಗೊಂದು ಕಾಲ್. ಅವರ ಒಂದು ನಿವೃತ್ತ ಜೀವನವು ಸುಖಕರವಾಗಿರಲಿ, ಅವರ ಫ್ಯಾಮಿಲಿಯೊಟ್ಟಿಗೆ ಅವರು ಇನ್ನಷ್ಟು ಬಹಳಷ್ಟು 100 ಕಾಲ ಅವರು ಸುಖವಾಗಿ ಬಾಳಲಿ ಎಂದು ನಾನು ದೇವರಲ್ಲಿ ಬೇಡಿಕೊಳ್ತೇನೆ. ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪುತ್ತೂರು ಸಾರ್ವಜನಿಕ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಕುಮಾರ್ ರೈ ಅವರು ಮಾತನಾಡಿ, ಕೆ ಮಹಾಲಿಂಗೇಶ್ವರ ಭಟ್ ರವರ ಪರಿಚಯ ನನಗೆ 25 ವರ್ಷಗಳದ್ದು. ಪುತ್ತೂರಿನ ದೇವಸ್ಥಾನದ ಹೆಸರು ಮಹಾಲಿಂಗೇಶ್ವರ, ಹಾಗೆಯೇ ಕೆಎಂ ಭಟ್ ರವರ ಹೆಸರಿನಲ್ಲೂ ಮಹಾಲಿಂಗೇಶ್ವರ ಇದೆ. ಕೆಎಂ ಭಟ್ ರವರು ಯಾವುದೇ ದ್ವೇಷ ಕಟ್ಟಿಕೊಳ್ಳದೆ, ಕಪ್ಪು ಚುಕ್ಕೆ ಇಲ್ಲದೆ ಸೇವೆಯನ್ನ ನೀಡಿದ ಅಜಾತ ಶತ್ರು ಎನಿಸಿದ್ದಾರೆ. ಜಿಲ್ಲೆಗೆ ಸಿಆರ್ಎಸ್ ಫಂಡ್ ಮೂಲಕ 9 ಆಂಬ್ಯುಲೆನ್ಸ್ ನೀಡಿರುವುದು ಕೆಎಂ ಭಟ್ ರವರ ಕರ್ತವ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಕೆಎಂ ಭಟ್ ನನಗೆ ಸುಮಾರು 25 ವರ್ಷದಿಂದ ಪರಿಚಯ. ಕೆಎಂ ಭಟ್ ಅವರ ಹೆಸರು ಹೇಳುವಾಗ ನನಗೆ ಪುತ್ತೂರಿನ ಜಾತ್ರೆ ಜ್ಞಾಪಕ ಬರ್ತದೆ. ಅಂದರೆ ಪುತ್ತೂರು ಮಹಾಲಿಂಗೇಶ್ವರ ಜಾತ್ರೆ ಗೊನೆ ಕರೆದಿದೆ, ಹಾಗೆ ಅವರ ಹೆಸರು ಹೇಳುವಾಗ ಪುತ್ತೂರಿನ ಜಾತ್ರೆ ಹೆಸರು ಬರ್ತದೆ. ಕೆಎಂ ಭಟ್ ಅವರು 36 ವರ್ಷ ಸೇವೆ ಸಲ್ಲಿಸೋದಂದರೆ ಅದು ತುಂಬ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಸೇವೆ ಸಲ್ಲಿಸೋದು. ನಮಗೆ ಭಟ್ರು ಅಂತ ಸಿಂಪಲ್ ಕಾಣ್ಬೋದು, ಆದರೆ ಭಟ್ರು ಅವರು ಸ್ಟೇಟ್ ಆಫೀಸರ್ ಆಗಿ 30 ಜಿಲ್ಲೆಯ ಫುಲ್ ಕಂಟ್ರೋಲ್ ಅವರಲ್ಲಿತ್ತು. ನಮಗೆ ಅವರು ಈಗ ಸುಮಾರು 3 ಜಿಲ್ಲೆಯಲ್ಲಿ 50 DHOT ಅವರು ಕೆಲಸ ಮಾಡಿದವರು. ಮತ್ತು ಅವರೊಂದು ದೊಡ್ಡ ಗುಣ ಏನಂದರೆ, ಯಾವ ಗಾಡಿ ಹಾಳಾದರೆ ಅವರಿಗೆ ಫಸ್ಟ್ ತಿಳಿಸಿದರೆ ಅವರು ಅದನ್ನು ತಪ್ಪಿಸಿಬಿಡ್ತಾರೆ. ಅವರು ಏನಾದರೂ ಅಪಘಾತ ಆದರೆ ಏನಾದರೆ ಅವ್ರ ಹತ್ರ ಹೇಳದೆ ಅಧಿಕಾರಿಗಳ ಮುಂದೆ ಬಂದರೆ ಅದು ಅವರಿಗೆ ಭಾರಿ ತೊಂದರೆ ಆಗುತ್ತೆ. ಮತ್ತು ಅವರು ಡ್ಯೂಟಿ ಹಾಕುವಾಗ ಪ್ರತಿ ಡ್ರೈವರ್ ಹತ್ರ ಕೇಳಿ ಡ್ಯೂಟಿ ಹಾಕ್ತಾರೆ. ಮೈದೆ ದೇವಸ್ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷ ಹಾಗೂ ತಾಲೂಕು ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಮೌರಿಸ್ ಮಸ್ಕರೇನಸ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಾನಂದ ಆಚಾರ್ಯ, ಜಿಲ್ಲಾ ಆರೋಗ್ಯ ಇಲಾಖೆಯ ನಿವೃತ್ತ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ರಾವ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಮಾಜಿ ರಾಜ್ಯ ಪರಿಷತ್ ಸದಸ್ಯರಾದ ಕೆ ಕೃಷ್ಣಪ್ಪ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.